ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇದು ಸಂಡೇದು ವಿಡಿಯೋ ಆಯಿತಾ. ಕೆಲವು ವೀಡಿಯೋಸ್ ಎಲ್ಲ ನಿನ್ನೆದು ವ್ಲಾಗಲ್ಲಿ ಶೇರ್ ಮಾಡಿದ್ದೇನಲ್ಲ, ಸೊ ಇನ್ನೂ ಸ್ವಲ್ಪ ಬಾಕಿ ಇತ್ತು ಅಂತೆಲ್ಲ ಹೇಳಿದೆ ಅಲ್ಲ, ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ನಮಗೆ ಸಂಡೇಗೆ ಫುಲ್ ಬೆಳಿಗ್ಗಿನಿಂದ ಮಳೆ ಸ್ಟಾರ್ಟ್ ಆಗಿತ್ತು. ತುಂಬ ಒಂದು 10:30 ಗಂಟೆವರೆಗೆ ಮಳೆ. ನಮ್ಮಲ್ಲಿ ಅದೇ ಹಟ್ಟಿ ಗೊಬ್ಬರ ಎಲ್ಲ ಖಾಲಿ ಮಾಡಲಿಕ್ಕೆಲ್ಲ ಬಂದಿದ್ರಲ್ಲ, ಸೊ ನಾನು ಸ್ವಲ್ಪ ಕುಕ್ಕಿಂಗಲ್ಲೆಲ್ಲ ಬ್ಯುಸಿ ಇದ್ದೆ. ಹಾಗೆ ಬೆಳಿಗ್ಗೆ ನಾವು ಬನ್ಸ್ ಮತ್ತು ಸಾಂಬಾರು ಮಾಡಿದ್ದು. ಅದೆಂಥದ ಬನ್ಸ್ ನನಗೆ ಒಂದು ಹೋಟೆಲಿನ ಟೆಕ್ಸ್ಚರ್ ಬರೋದೇ ಇಲ್ಲ ಎಷ್ಟು ಮಾಡಿದರೆ ಸಹ. ಬಟ್ ಸಂಜೆ ಆಗುವಾಗ ಉಂಟಲ್ಲ, ಅದು ಭಾರಿ ಟೇಸ್ಟ್ ಆಗಿತ್ತು ತಿನ್ನಲಿಕ್ಕೆ. ಬೆಳಿಗ್ಗೆ ಬಿಸಿ ಬಿಸಿಗೆ ಅಷ್ಟೊಂದು ಖುಷಿಯಾಗಲಿಲ್ಲ. ಸೊ ಇವತ್ತಿನ ವ್ಲಾಗನ್ನು ನೋಡಿ, ಮತ್ತು ನಾನು ಅದು ಒಂದು ನವಾಬಿ ಪನ್ನೀರ್ ಅಂತ ಮಾಡಿದ್ದಲ್ಲ, ಅದರ ರೆಸಿಪಿ ಸಹ ಲಾಸ್ಟಿಗೆ ಶೇರ್ ಮಾಡಿದ್ದೇನೆ. ಹಾಗೆ ಕೆಲವೆಲ್ಲ ವಿಷಯಗಳುಂಟು, ಒಂದು ವಿಶೇಷ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅಂತ ನಿನ್ನೆ ನಾನು ಹೇಳಿದ್ದಲ್ಲ, ಸೊ ಅದು ಸಹ ಇದೆ. ಈ ವಿಡಿಯೋವನ್ನು ಕೊನೆ ತನಕ ಸಹ ನೋಡಿ ಎಂಜಾಯ್ ಮಾಡಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಬನ್ಸ್, ನೀರು ದೋಸೆ ಮತ್ತು ಸಾಂಬಾರು. ಹಾಗೆ ನೋಡಿ, ಇದೊಂದು ಚಾಪ್ ಕಟರ್ ತರಿಸಿ ನೋಡಿ, ಇಷ್ಟು ದೊಡ್ಡದುಂಟು. ಇದು ಎಷ್ಟು 600 ml ಅಂತೆ. ನನ್ನ ಹತ್ರ ಮೊದಲಿದ್ದದು ಅದರದ್ದು ಥ್ರೆಡ್ ಉಂಟಲ್ಲ, ನಾವು ಎಳ್ದು ಬಿಡ್ತೇವೆ ಕಟ್ ಮಾಡಲಿಕ್ಕೆ, ಅದು ಹಾಳಾಗಿತ್ತು. ತುಂಬ ವರ್ಷ ಬಂತು. ಬಟ್ ಹಾಗೆ ಮೊನ್ನೆ ನನ್ನ ತಂಗಿ ಬರುವಾಗ ಮೋಮೋಸ್ ಮಾಡಲಿಕ್ಕೆಲ್ಲ ಒಳ್ಳೆ ಕ್ಯಾಬೇಜ್ ಎಲ್ಲ ಕಟ್ ಮಾಡಿದ್ದಾಳೆ, ಸಣ್ಣ ಸಣ್ಣ ಮಾಡಿ ತುಂಬ ಚೆಂದ ಮಾಡಿ ಕಟ್ ಮಾಡಿ ಕೊಟ್ಟಿದ್ದಾಳೆ. ಮಗಳಿದ್ರೆ ಅವಳು ಮಾಡೋದು, ನಾನು ಮತ್ತು ಅದಕ್ಕೆ ಹಿಟ್ಟೆಲ್ಲ ರೆಡಿ ಮಾಡಿದೆ. ಅವರಿಗೆ ಅಷ್ಟು ಕನ್ಸಿಸ್ಟೆನ್ಸಿ ಸಿಗೋದಿಲ್ಲ, ಅಂದರೆ ನನಗೆ ಅದೊಂದು ಅಭ್ಯಾಸ ಆಗಿದೆ, ಅದು ಇಷ್ಟೇ ಇರಬೇಕು ಅಂತ ಹೇಳಿ. ಹಾಗೆ ಅವಳು ಹೇಳಿದ್ದು, ನೀನು ಒಂದು ತೆಕ್ಕೋ ಇದನ್ನು, ಸುಮ್ಮನೆ ನಿನಗೆ ಅವಳು ಮಗಳು ಬರುವಾಗ ನಿನಗೆ ಬೇಕಾಗ್ತದಲ್ಲ ಆಗಾಗ, ಸೊ ತೆಕ್ಕೋ ಅಂತ ಹೇಳಿದ್ದು. ಹಾಗೆ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದು. ನೋಡಿ, ಇದು 600 ml. ಇದರ ಒಳಗೆ 2 ಬ್ಲೇಡ್ ಉಂಟು. ತೊಳೆ ಗೊತ್ತಾಗ್ತದ ನೋಡಿ, ಈ ಥರ 2 ಬ್ಲೇಡ್ ಉಂಟು, ತುಂಬ ಸಣ್ಣ. ಇದರಲ್ಲಿ ಇನ್ನೊಂದು ಸಣ್ಣ ಸೈಜ್ ಕೂಡ ಉಂಟು, ಮತ್ತು ಕರೆಂಟಿದೆಲ್ಲ ಉಂಟು. 1,500 ಎಲ್ಲ, ಅದೆಲ್ಲ ತಗೊಳ್ಳಿಲ್ಲ ನಾನು. ಸೊ ಇದು ಸಾಕು ಸದ್ಯಕ್ಕೆ, ನಮಗೆ ಸಾಕು ಅಂತ ಹೇಳಿ ಇದನ್ನು ತಗೊಂಡಿದ್ದು. ನೋಡುವ ಇದರದ್ದು ವರ್ಕ್ ಎಲ್ಲ ಹೇಗೆ ಉಂಟು ಅಂತ ಹೇಳಿ. ಇಲ್ಲಿ ನೋಡಿ, ಒಂದು ಹಲಸಿನ ಹಣ್ಣು ಸಿಕ್ಕಿದೆ. ಹಲಸಿನ ಹಣ್ಣು ಎಲ್ಲ ಉಂಟಲ್ಲ, ಮರದಿಂದ ನನಗೆ ಕೊಯ್ಲಿಕ್ಕೆ ಸಹ ಭಯ ಅಂತ. ಅಂದರೆ ನಾನು ಇಲ್ಲಿ ಕಣ್ಣಲ್ಲಿ ನೋಡ್ತೇನಲ್ಲ, ಆ ಮಂಗಗಳು ಅದರಲ್ಲಿ ಒಂದು ನೇತಾಡೋದು ನೋಡುವಾಗ, ಅದರ ಉಗುರಲ್ಲಿ ಹೀಗೆ ಇಟ್ಕೊಂಡು ಅದೇ ಎಂತೆಲ್ಲ ಅದರ ಉಗುರಿನ ಇದೆಲ್ಲ ಅದಕ್ಕೆ ಹೋಗಿರೋದಿಲ್ವ, ಅದನ್ನು ತಿನ್ನಲಿಕ್ಕೆ ಭಯ ಆಗ್ತದೆ ಅಂತ. ಹಾಗೆ ಅಂದರೆ ನಮಗೆ ಸಿಗೋದಿಲ್ಲ ಸಾಧಾರಣ. ಈಗ ಒಂದು ಅರ್ಧ ಬೆಳೆದಾಗುವಾಗಲೇ ಅದನ್ನು ತಿಂದು ಎಲ್ಲ ನೇತಾಡಿಕೊಂಡು ಉಂಟು ಸ್ಕೆಲೆಟನ್ನ. ಹಾಗೆ ಇದು ಏನು ಅಪ್ಪಿ ಸಿಗೋದು ನಮಗೆ, ಅಂದರೆ ಅದು ಬಿದ್ದದೆ ಅಂತ ಅದು ಹೇಳಿದರು. ಒಟ್ಟು ತಂದು ಇಟ್ಟಿದ್ದಾರೆ, 2-3 ದಿವಸ ಆಯಿತು. ಇನ್ನೂ ಸಹ ಅದಕ್ಕೆ ಒಂದು ಸ್ಮೆಲ್ ಕೂಡ ಬರಲಿಲ್ಲ, ಅಂದರೆ ಅದು ಬಾಡಂಗಿಯಲ್ಲಿ ಕಾಣ್ತದೆ, ಸರಿ ಬೆಳೆಯದ್ದು. ಹಾಗೆ ನನ್ನ ಮನೆಯಲ್ಲಿ ಉಂಟಲ್ಲ, ಹಲಸಿನಕಾಯಿದು ದೋಸೆ ಆಗಲಿಲ್ಲ, ಹಲಸಿನಕಾಯಿ ಸಾಂಬಾರು ಆಗಲಿಲ್ಲ, ಯಾವುದು ಸಹ ಆಗಲಿಲ್ಲ. ಯಾಕೆಂದರೆ ಬೆಳೆದದ್ದು ಸಿಗೋದೇ ಇಲ್ಲ ಅಂತ. ಮತ್ತು ನಮ್ಮ ಮರದಲ್ಲಿ ಈ ಸರ್ತಿ ಆಗಿದೆ ಇಲ್ವೋ ಗೊತ್ತಿಲ್ಲ, ಆದರೆ ಸಹ ಅದು ಆಗಸ್ಟಲ್ಲಿ ಸಿಗೋದು. ಅದು ಮರದ ತುದಿಯಲ್ಲಿ, ಅದು ಇನ್ನು ನಾಳ್ದು ಇದು ಮದ್ದು ಬಿಡಲಿಕ್ಕೆ ಬರ್ತಾರಲ್ಲ, ಆಗ ಅವರ ಹತ್ರ ತೆಗಿಸ್ಬೇಕಷ್ಟೇ. ಯಾರದ್ದು ಅವರ ಸಹ ತೆಗೆದು ಕೊಡೋದಿಲ್ಲ, ಚೊರೆ ಕಟ್ತಾರೆ. ಹಾಗೆ ಹಳ್ಳಿಯಲ್ಲಿದ್ದು ಕೂಡ ಉಂಟಲ್ಲ, ಫ್ರೂಟ್ಸ್ ಎಲ್ಲ ತಿನ್ನಲಿಕ್ಕೆ ನಮಗೆ ಇಲ್ಲಿ ಸಾಧ್ಯವೇ ಇಲ್ಲ ಅಂತ. ಅಷ್ಟು ಸಹ ಡೇಂಜರಸ್, ಎಂತ ಮಾಡಲಿಕ್ಕೆ ಸಹ ಗೊತ್ತಿಲ್ಲ. ಇಡೀ ನನ್ನ ಹಟ್ಟಿದುಂಟಲ್ಲ ಟರ್ಪಲನ್ನು ಈ ಮಂಗಗಳೇ ಹಾಳು ಮಾಡಿ ಹಾಕೋದು. ಆ ರಬ್ಬರ್ ಮರದಿಂದ ಅದಕ್ಕೆ ಹಾರಿ ಆ ಟರ್ಪಲನ್ನು ಹರಿದು ಎಂತೆಲ್ಲ ಮಾಡ್ತದೆ ಅಂತ ಇಲ್ಲ. ಸೊ ಇಷ್ಟು ಅಪ್ಡೇಟ್ ಇವತ್ತು. ಹಾಗೆ ಇವತ್ತು ನಿಮ್ಮ ಜೊತೆಗೆ ಒಂದು ವೆರಿ 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 ಸ್ಪೆಷಲ್ ವಿಷಯ ನನಗೆ ಹಂಚಿಕೊಳ್ಳಿಕ್ಕುಂಟು. ತುಂಬ ಖುಷಿ ಆಗ್ತಾ ಉಂಟು. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಎಫರ್ಟ್, ನೀವು ಕೂಡ ನನ್ನ ಒಂದು ಚಾನೆಲ್ ಗ್ರೋ ಆಗಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೀರಿ. ಅಂದರೆ ನೀವು ನನ್ನ ವಿಡಿಯೋವನ್ನು ನೋಡಿದರೆ, ನೀವು ಲೈಕ್ ಮಾಡಿದರೆ ಮಾತ್ರ ನನ್ನ ವಿಡಿಯೋ ಮುಂದೆ ಹೋಗಲಿಕ್ಕೆ, ನನ್ನ ಚಾನೆಲ್ ಗ್ರೋ ಆಗಲಿಕ್ಕೆ ಸಾಧ್ಯ ಆಗೋದು. ಎಷ್ಟು ಬ್ಯಾಡ್ ಕಂಟೆಂಟ್ ಇದ್ದರೆ ಸಹ ನೀವು ನೋಡ್ತೀರಿ, ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಸ್ಟಾರ್ಟಿಂಗ್ ಎಲ್ಲ ಗೊತ್ತುಂಟಲ್ಲ, ನನಗೆ ಮಾತಾಡಲಿಕ್ಕೆ ನಾಚಿಕೆ ಆಗ್ತಾ ಇತ್ತು. ಸೊ ದೊಡ್ಡ ಸಿನಿಮ್ಯಾಟಿಕ್ ಸ್ಟೈಲ್ ಆಗಿ ಮಾಡಲಿಕ್ಕೆಲ್ಲ ಹೋಗಿ ಅದಕ್ಕೆಲ್ಲ ವ್ಯೂಸೇ ಬರ್ತಾ ಇರಲಿಲ್ಲ. ಆದರೆ ಸಹ ನೀವೆಲ್ಲ ನೋಡ್ತಾ ಇದ್ರಿ ನನ್ನ ಆ ವೀಡಿಯೋಸ್ ಎಲ್ಲ. ನಗಡಲಿಕ್ಕೆ ಬರ್ತದೆ ನನಗೆ ಈಗ ಆ ವೀಡಿಯೋಸ್ ನೋಡುವಾಗ. ಆಗ್ತದೆ ಅಯ್ಯೋ ಇದು ಎಂಥ ಒಂದು ಡೆಡ್ಲಿ ಇದೆ, ಅಂದರೆ ಡಂಬು ವೀಡಿಯೋಸು, ಒಂದು ಎಂಥ ಸಹ ಇಲ್ಲ. ಬಟ್ ಅದನ್ನು ಸಹ ನೀವು ಎಷ್ಟು ಸ್ಟಾರ್ಟಿಂಗ್ನಿಂದ ನೋಡುವವರೆಲ್ಲ ನೋಡಿದ್ದೀರಲ್ಲ, ನಿಮ್ಮ ಒಂದು ಪ್ರೀತಿಯಿಂದ ನಿಮ್ಮದೇ ಚಾನೆಲ್ ಅಂತ ಎಣಿಸಿ ಇವತ್ತು 2,000 ಸಬ್ಸ್ಕ್ರೈಬರ್ ದಾಟಿದೆ. ನಾನೀಗ ಮಾತಾಡುವ ಹೊತ್ತಿಗೆ 2,075 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದು ಖಂಡಿತ ನನಗೆ ತುಂಬ ಖುಷಿ. ಇದಕ್ಕೆ ನಿಮಗೆಲ್ಲ ನಾನು ತುಂಬ ಥ್ಯಾಂಕ್ಸ್
ಹೇಳ್ತೇನೆ. ಯಾಕೆಂದರೆ ನೀವು ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ಲ್ಯಾಂಗ್ವೇಜ್ನವರಾದರೆ ಕೂಡ ನನ್ನ ವೀಡಿಯೋಸ್ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ, ನನಗೆ ಸಜೆಷನ್ ಕೊಟ್ಟಿದ್ದೀರಿ, ನನ್ನ ಲೈಫ್ನ ಪ್ರತಿಯೊಂದು ಮೂಮೆಂಟಲ್ಲಿ ಕೂಡ ನೀವು ಇನ್ವಾಲ್ವ್ ಆಗಿದ್ದೀರಿ. ಸೊ ನಾವೆಲ್ಲ ಒಂದು ಮನೆಯವರ ಹಾಗೆ ಒಂದು ಎಂಜಾಯ್ ಮಾಡ್ತಾ ಇದ್ದೇವಲ್ಲ, ಆದ ಕಾರಣ ಇದು ನಿಮ್ಮದೇ ಚಾನೆಲ್. ನೀವೇ ಎತ್ತಿ ನನ್ನನ್ನು ಮೇಲಕ್ಕೆ ತರಲಿಕ್ಕೆ ಸಿಕ್ಕಾಬಟ್ಟೆ ಪ್ರಯತ್ನ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇದರಲ್ಲಿ ಅಂದರೆ ಯಾವುದೇ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಸಹ ನೀವೆಲ್ಲ ಇದನ್ನು ನೋಡಿ ವಾಚ್ ಟೈಮ್ ನನಗೆ ಜಾಸ್ತಿ ಆದರೆ ಮಾತ್ರ ನನ್ನ ವೀಡಿಯೋಸು ರೆಕಮೆಂಡ್ ಆಗಿ ಅದಕ್ಕೆ ಅಂದರೆ ಹೊಸ ಹೊಸ ಜನರಿಗೆ ರೆಕಮೆಂಡೇಷನ್ ಆಗೋದು. ಹಾಗೆ ಅಂದರೆ ಫಸ್ಟ್ ಅಷ್ಟು ಜನ ನೋಡಿದವರು 75%ಗಿಂತ ಜಾಸ್ತಿ ನನ್ನ ವೀಡಿಯೋಸ್ ನೋಡಿದರೆ ಅದು ಜಾಸ್ತಿ ಹೊಸ ಜನರಿಗೆ ರೆಕಮೆಂಡ್ ಆಗ್ತದೆ, ಇಲ್ಲದಿದ್ದರೆ ನನ್ನ ವೀಡಿಯೋಸು ರೆಕಮೆಂಡ್ ಆಗೋದಿಲ್ಲ. ಹಾಗೆ ಅದರ ಕಾಮೆಂಟ್ ಇರ್ಬೋದು, ಅದರ ಲೈಕ್ಸ್ ಇರ್ಬೋದು, ಇದೆಲ್ಲ ಕೌಂಟ್ ಆಗ್ತದೆ ಅಂತ. ಅಂದರೆ ಕಾಮೆಂಟ್ ಹೆಚ್ಚಾಗಿ ಜನರು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಲೈಕ್ಸ್ ನೋಡ್ತಾರೆ, ಎಷ್ಟು ಲೈಕ್ಸ್ ಉಂಟು ಇದಕ್ಕೆ ಹೇಳಿ, ಮತ್ತು ಕಾಮೆಂಟ್ಸ್ ನೋಡ್ತಾರೆ, ಹೇಗೆ ಜನರು ಕನೆಕ್ಟ್ ಆಗ್ತಾ ಇದ್ದಾರಾ, ಜನರೊಂದಿಗೆ ಅವರ ಕಾಮೆಂಟಿಗೆ ರೆಸ್ಪಾನ್ಸ್ ನಾನು ಕೊಟ್ಟು ನಾನು ಕನೆಕ್ಟ್ ಆಗ್ತಾ ಇದ್ದೇನೆ ಅಂತ ಹೇಳಿ ರೆಗ್ಯುಲರ್ ವ್ಲಾಗಿಂಗನ್ನು ಎಂಜಾಯ್ ಮಾಡುವಂತಹ ಜನರು ನನ್ನ ವ್ಲಾಗಿಗೆ ಸಹ ಕನೆಕ್ಟ್ ಆಗ್ತಾರೆ, ಇಲ್ಲದಿದ್ದರೆ ಅವರು ಆಗೋದಿಲ್ಲ. ಹಾಗಾಗಿ ನೀವೆಲ್ಲ ನನಗೆ ಎಷ್ಟು ಒಂದು ಇದಿದ್ರೆ ಸಹ ಒಂದು ಟೈಮ್ ಕೊಟ್ಟು ಕನೆಕ್ಟ್ ಆಗ್ತೀರಿ, ನನಗೆ ಕಾಮೆಂಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಮತ್ತು ಹಲವಾರು ಶೇರ್ಗಳನ್ನು ಕೂಡ ನಾನು ನೋಡಿದ್ದೇನೆ ವಾಟ್ಸಪ್ ಥ್ರೂ ಎಲ್ಲ ತುಂಬ ಶೇರ್ಸ್ ಕೂಡ ಆಗ್ತದೆ ನನ್ನ ವೀಡಿಯೋಸು. ಸೊ ಇದಕ್ಕೆ ನಾನು ತುಂಬ ಕೃತಜ್ಞಳಾಗಿದ್ದೇನೆ ಆಯಿತಾ. ಸೊ ನೀವೆಲ್ಲ ಇಷ್ಟು ಎಫರ್ಟ್ ಹಾಕುವ ಕಾರಣ ಇವತ್ತು ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲಿ ನನ್ನ ವೀಡಿಯೋದೇ ಪ್ರಾಬ್ಲಮ್ ಆಗಿ ಅದು ಜನರಿಗೆ ರೀಚ್ ಆಗ್ತಾ ಇರಲಿಲ್ಲ ಅಂತ ಅನ್ನಿಸ್ತದೆ. ಅಂದರೆ ನಾನು ಮಾತಾಡೋದು ಕಡಿಮೆ ಇತ್ತು. ಇವತ್ತಿನ ನಾನು ಆಗಸ್ಟ್ 1ಗೆ ಸ್ಟಾರ್ಟ್ ಮಾಡಿದ್ದೇನೆ, ಇದೀಗ ಮೇ ಎಂಡ್ ಆಗ್ತಾ ಬಂತು, ಈಗ 2000 ಸಬ್ಸ್ಕ್ರೈಬರನ್ನು ರೀಚ್ ಆಗಿ ದಾಟಿದೆ. ಸೊ ನೋಡುವ, ಹೋಪ್ ಫಾರ್ ದ ಬೆಸ್ಟ್, ಮುಂದಿನ ಬೆಳವಣಿಗೆಗಳು ಫಾಸ್ಟಾಗಿ ಇರ್ತದೆ ಅಂತ ಅಂದ್ಕೊಳ್ಳುವ. ತುಂಬ ಥ್ಯಾಂಕ್ಸ್ ಆಯಿತಾ, ತುಂಬ ಥ್ಯಾಂಕ್ಸ್. ನಾನೊಂದು ವಿಡಿಯೋ ಕಂಟೆಂಟ್ ಮಾಡಿ ಹಾಕ್ಬೋದು ಅಷ್ಟೇ, ಬಾಕಿದೆಲ್ಲ ವ್ಯೂವರ್ಸ್ ಮೇಲೆ ಇರೋದು. ನಾನು ಫಸ್ಟಿಗೆ ವ್ಯೂವರ್ಸ್ ಪರ್ಸ್ಪೆಕ್ಟಿವ್ ಎಂತ ಅಂತ ಆಲೋಚನೆ ಮಾಡಿಕೊಂಡು ನಾನು ವೀಡಿಯೋ ಮಾಡಬೇಕು. ನನಗೆ ಇಷ್ಟ ಅಂತ ಹೇಳಿ ಅಂಥ ವೀಡಿಯೋಸ್ ಮಾಡಿದರೆ ಆಗೋದಿಲ್ಲ ಅಂತ. ಆ್ಯಕ್ಚುಲಿ ನನಗೆ ಸಿನಿಮ್ಯಾಟಿಕ್ ಸ್ಟೈಲ್ ಇಷ್ಟ, ಅಂದರೆ ಸೀನರೀಸನ್ನು ತೋರಿಸೋದೆಲ್ಲ ಇರ್ತದಲ್ಲ, ಅಂಥದ್ದು ಸೈಲೆಂಟ್ ಆಗಿರುವಂತಹ ವೀಡಿಯೋಸ್ ನನಗೆ ಇಷ್ಟ. ಸೊ ಅಂಥದ್ದಕ್ಕೆ ನಾನು ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದೆ. ಬಟ್ ನಂಗೆ ಗೊತ್ತಾಯಿತು ನನ್ನ ವ್ಯೂವರ್ಸಿಗೆ ಮಾತಾಡೋದು ತುಂಬ ಇಷ್ಟ, ಲೈಫ್ ಎಕ್ಸ್ಪೀರಿಯನ್ಸ್, ನನ್ನ ಫೀಲಿಂಗ್ಸ್, ನನ್ನ ಇಮೋಷನ್ಸ್, ನನ್ನ ಎನಿಮಲ್ಸ್ನೊಟ್ಟಿಗಿನ ನನ್ನ ಎಂತ ಹೇಳೋದು ಬಾಂಧವ್ಯ, ರಿಲೇಷನ್ಶಿಪ್, ಇದೆಲ್ಲ ನಿಮಗೆ ಮಾತಿನಲ್ಲಿ ಕೇಳೋದು ಮತ್ತು ಆ್ಯಕ್ಟಿವಿಟಿಯಲ್ಲಿ ನೋಡೋದು ಇಷ್ಟ ಅಂತ. ಸೊ ಇನ್ನು ಮುಂದಕ್ಕೆ ತುಂಬ ಒಳ್ಳೆಯ ವೀಡಿಯೋಸು, ಒಳ್ಳೆಯ ಕಂಟೆಂಟ್ಸ್ ಎಲ್ಲ ತರುವ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾನು ಹೇಳಿದ್ದೆ 2000 ಸಬ್ಸ್ಕ್ರೈಬರ್ ಆದ ಮೇಲೆ ನಿಮ್ಮ ಕ್ವೆಶ್ಚನ್ಗೆಲ್ಲ ನಾನು ಆನ್ಸರ್ ಕೊಡ್ತೇನೆ ಅಂತ. ಹಾಗೆಯೇ ನಿಮಗೆ ನನ್ನ ವಿಡಿಯೋ ನೋಡುವಂತಹ ಎಲ್ಲರಿಗೆ ಕೂಡ ನನ್ನ ಬಗ್ಗೆ ಎಂತ ಕೇಳಲಿಕ್ಕಿದ್ರೆ ಸಹ ಈ ವಿಡಿಯೋಗೆ ಕಾಮೆಂಟ್ ಮಾಡಿ, ನಿಮಗೆ ಎಂತ ಕೇಳಲಿಕ್ಕಿದೆ ಸರ್ ನೆಕ್ಸ್ಟ್ ವಿಡಿಯೋ ನಾನು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಅದು ಇಂಥದ್ದೆಲ್ಲ ಎಲ್ಲರೂ ಸಹ ಮಾಡ್ತಾರಲ್ಲ ಅದೊಂದು ಮಾಡುವ. ಆ್ಯಕ್ಚುಲಿ ದೊಡ್ಡ ಪ್ರೊಫೆಷ್ನಲ್ ವ್ಲಾಗರ್ನ ಥರ ಹೇಳೋದು ಅಲ್ಲ, ನಾವು ಆ ಥರ ಮಾಡುವ. ನಗಲಿಕ್ಕೆ ಸಹ ಬರ್ತದೆ ನನಗೆ, ಸತ್ಯ ನೋಡಿ ಕೂಗಲಿಕ್ಕೆ ಒಂದು ಕಣ್ಣಲ್ಲಿ ನೀರು ಬಂದಿದೆ. ಅಂದರೆ ಒಂಥರ ಖುಷಿಯಲ್ಲಿ ನನ್ನ ವ್ಯೂವರ್ಸ್ ಬಗ್ಗೆ ನನಗೆ ಎಣಿಸಿ ನನಗೆ ತುಂಬ ಒಂದು ಹಾರ್ಟ್ ವೆಲ್ಮಿಂಗ್ ಹೇಳ್ತಾರಲ್ಲ, ಹೃದಯ ತುಂಬಿ ಬರೋದು ಅಂತ, ಆ ಥರ ಕೆಲವೆಲ್ಲ ಉಂಟಲ್ಲ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾನು ಇಮೋಷ್ನಲ್ ಆಗೋದು ಅಂತ. ಹಾಗೆ ಅದು ನಿಮ್ಮ ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ಮಾಡುವ. ನಾನು ಏನು ಜಾಬ್ ಮಾಡ್ತಾಯಿದ್ದೆ, ನನ್ನ ಮಕ್ಕಳು ಏನು ಮಾಡ್ತಾಯಿದ್ರು, ನನ್ನ ಮದುವೆ ಯಾವಾಗ ಆದದ್ದು, ನನ್ನ ಬಾಲ್ಯ ಎಲ್ಲಿ ಏನು ಹೇಗೆ ಎಂಥದ್ದೆಲ್ಲ ನಾನು ಫೇಸ್ ಮಾಡಿದೆ, ಇಂಥದ್ದು ನಿಮ್ಗೇನಾದರೂ ಕೆಲವು ಸೂಕ್ಷ್ಮವಾದ ವಿಚಾರಗಳು ಕೇಳಲಿಕ್ಕಿದ್ರೆ ಸಹ ಕೇಳಿ, 100% ನಾನು ಅದನ್ನು ಹೇಳುವ ರೀತಿಯಲ್ಲಿ ಹೇಳ್ತೇನೆ ನಿಮಗೆ, ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋ Q&A ಆಯಿತಾ. ಸೊ ನಿಮ್ಮ ಕ್ವೆಶ್ಚನ್ಸ್ ಎಲ್ಲ ನಾನು ಕಾತರಳಾಗಿದ್ದೇನೆ ಕೇಳಲಿಕ್ಕೆ, ನೋಡುವ. ಬಾಯ್. ನಮ್ಮಲ್ಲಿ ಒಂದು ಎಂಥ ಗ್ರಾಚಾರ ಆಯ್ತು ಹೇಳಿದರೆ, ಗೊಬ್ಬರ ತೆಗಿಲಿಕ್ಕೆ ಅಂತ ಬಂದು 10:30ವರೆಗೆ ಮಳೆ ಆಯಿತು, ಕೆಲಸವೇ ಆಗಲಿಲ್ಲ. ನಂತರ ಕೆಲಸ ಸ್ಟಾರ್ಟ್ ಮಾಡಿದರು. 1 ಗಂಟೆ ಆಗುವಾಗ ಗೊಬ್ಬರ ಎಲ್ಲ ತೆಗೆದೆಲ್ಲ ಆಯ್ತಾಯಿದ್ದ. ಆಮೇಲೆ ನಮಗೆ ನೋಡಿ ಅಷ್ಟು ಲಾಸ್ ನೋಡಿ ನಮಗೆ, ಲೇಬರು ವೇಜಸ್ ಎಲ್ಲ. ಸೊ ಇದಕ್ಕೆ ನಮಗೆ 2 ದಿವಸಕ್ಕೆ 7000 ರೂಪೀಸ್ ಆಯ್ತು ಈ ಗೊಬ್ಬರ ತೆಗಿಸುವ ಕೆಲಸಕ್ಕೆ, 2 ದಿವಸಕ್ಕೆ ಒಟ್ಟಿಗೆ.
ಮಧ್ಯಾಹ್ನ ಮೇಲೆ ಅವರು ಅದೇ ಕೆಲವರೆಲ್ಲ ಅದನ್ನು ಬಿಡಿಸ್ಲಿಕ್ಕೆ ಹೋದರು. ಮತ್ತೆ ಇಲ್ಲಿ ನಮ್ಮ ಟರ್ಪಲ್ ಎಲ್ಲ ಉಂಟಲ್ಲ ಹಾಕಿದ್ದು, ಅದೆಲ್ಲ ಗಾಳಿಗೆ ಜಾರುದಲ್ಲ, ಸೊ ಅದನ್ನೆಲ್ಲ ಟೈಟ್ ಮಾಡಿ ಪುನಃ ಕಟ್ಟಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಹಾಗೆ ಒಂದು ಇಬ್ಬರು ಇಲ್ಲಿದ್ದರು, ಕೆಲವರು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಅವರಿಗೆ ಇದು ಮಾಡ್ತಾ ಇದ್ದಾರೆ, ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಕೆಲಸ ಮಾಡಲಿಕ್ಕೆ. ಹಾಗೆ ಗೊಬ್ಬರ ತೆಗೆಯುವುದು ಅಂತ ಹೇಳಿದರೆ ನಮ್ಮಲ್ಲಿ ಆದಂತಹ ಧರ್ಮದ ಗೊಬ್ಬರ ಅಂತ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹುಲ್ಲು ಹಾಕಲಿಕ್ಕೆ ಸಹ ನಾವು ಹಣ ಕೊಡೋದಿಲ್ಲ, ಧರ್ಮಕ್ಕೆ ಅದು ಮೇದು ಬರುವುದಲ್ಲ ಅಲ್ಲ. ದಿವಸಕ್ಕೆ ಒಮ್ಮೊಮ್ಮೆ ಇಡೀ ದಿವಸ ಹುಲ್ಲಿದೆ ಕೆಲಸ ಆಗ್ತದೆ. ಹಾಗೆ ಹೀಗೆ ನಾವು ಮೇಲಿಕ್ಕೆ ಕಟ್ಟಿದರೆ ಆಗ್ಬೋದು. ಮೇಲಿಕ್ಕೆ ಕಟ್ಟಿದರೆ ಸಣ್ಣ ಸಸಿಗಳನ್ನೆಲ್ಲ ತಿಂದು ಹಾಳು ಮಾಡ್ತಾರೆ. ಸ್ಮೈಲ್, ಗುಡ್ ಬಾಯ್, ಗುಡ್ ಬಾಯ್. ಸೊ ಈಗ ಸಂಜೆ ಆಯಿತು, ಗೊಬ್ಬರ ಎಲ್ಲ ತೆಗೆದು ಅವರೆಲ್ಲ ಹೋಗಿಸಾಯಿತು. ನಾನು ಒಂದೊಂದೇ ನಮ್ಮ ಹಸುಗಳನ್ನು ಹಟ್ಟಿಗೆ ಕಟ್ಟಲಿಕ್ಕೆ ತರ್ತಾ ಇದ್ದೇನೆ. ನಮ್ಮಲ್ಲಿ ಉಂಟಲ್ಲ, ನಮ್ಮ ಕೆಲಸದವನಿಗೆ ಹಸುಗಳನ್ನು ತರಲಿಕ್ಕೆ ಸಹ ಗೊತ್ತಿಲ್ಲ, ಕಟ್ಟಲಿಕ್ಕೆ ಸಹ ಗೊತ್ತಿಲ್ಲ. ನೋಡಿ ಇವನಷ್ಟಕ್ಕೆ ಬಂದಿದ್ದಾನೆ ಆಯಿತಾ. ಮತ್ತು ನನ್ನ ಹಸ್ಬೆಂಡಿಗೆ ಅಷ್ಟು ಪೇಷನ್ಸ್ ಕೊಡಿಲ್ಲ, ದೊಡ್ಡ ಬೊಬ್ಬೆ ಹೊಡಿತಾರೆ, ಮತ್ತು ಎಲ್ಲ ಸಹ ತಲೆಗೆ ತಗೊಂಡು ನಾನೇ ಮಾಡೋದಾಯ್ತಾ. ನನಗೆ ಅದಕ್ಕೆ ಒಮ್ಮೊಮ್ಮೆ ಸಾಕಾಗ್ತದೆ ಇದೆಲ್ಲ ಕೆಲಸ ಒಟ್ಟೊಟ್ಟಿಗೆ ಆಗುವಾಗ. ಅದರಲ್ಲಿ ಬೆಕ್ಕಿನ ಮರಿ ಕೂಡ, ಅದಕ್ಕೆ ಈ ಹಾಲನ್ನು ಕೊಡೋದು, ಅದಕ್ಕೆ ಸಹ ಯಾರು ಸಹ ಕೈ ಜೋಡಿಸೋದಿಲ್ಲ ಅಂತ ತುಂಬ ಬೇಸರ ಆಗೋದು. ಈಗ ಮಗನಿಗೆ ಸಹ ಮಾಡೋದು, ಅವನಿಗೆ ಹೆದರಿಕೆ ಆಗ್ತದೆ ಅದನ್ನು ಹಿಡ್ಕೊಳ್ಳಿಕ್ಕೆ. ಸೊ ಇಲ್ಲಿ ಮಗ ನನಗೆ ಮನೆಯಲ್ಲಿ ಹಾಲೆಲ್ಲ ಬೇಕಿತ್ತು, ಹಾಗೆ ಹೋಗಿ ಬರ್ತಾ ಇದ್ದಾನೆ. ಇಲ್ಲಿ ನನ್ನ ಬಂಟಿ ಅವತಾರ ನೋಡಿ, ಅವ ಒಂದು 4 ದಿವಸ ಬಿಟ್ಟು ಬಂದ ಹಾಗೆ ಬೋಗಳ್ತಾ ಇದ್ದಾನೆ ಬಂಟಿ. ಈಗ ನಾವು ನವಾಬಿ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡುವ. ಇದಕ್ಕೆ ಮಲೈ ಪನ್ನೀರ್ ಅಂತ ಕೂಡ ಹೇಳ್ಬೋದು. ಇದಕ್ಕೆ ಫಸ್ಟಿಗೆ ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆಯನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಕೇಸರಿಯನ್ನು ನಾವು ಹಾಲಿನಲ್ಲಿ ನೆನೆಸಿಡಬೇಕು. ಮತ್ತು ಬಾದಾಮಿಯನ್ನು ನೀರಿನಲ್ಲಿ ಕುದಿಸಿ ಇಟ್ಕೊಳ್ಬೇಕು. ನಂತರ ಹಸಿಮೆಣಸು ಮತ್ತು ಶುಂಠಿಯನ್ನು ನಾವು ಈರುಳ್ಳಿಯೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ನೈಸಾದಂತಹ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಆದ ನಂತರ ಆಲ್ರೆಡಿ ನಾವು ಫ್ರೈ ಮಾಡಿದ್ದೇವಲ್ಲ, ಆ ಫ್ರೈ ಮಾಡಿದ ಮಿಕ್ಸ್ಚರಿಗೆ ಹಾಕಬೇಕು. ನಮಗೆ ಇದು ಸ್ವಲ್ಪ ಖಾರ ಬೇಕು ಅಂತ ಇದ್ದರೆ ಸ್ಟಾರ್ಟಿಂಗಲ್ಲಿ ಮಸಾಲೆ ಫ್ರೈ ಮಾಡುವಾಗಲೇ ಅದಕ್ಕೆ ನಾವು ಸ್ವಲ್ಪ ಹಸಿಮೆಣಸನ್ನು ಹಾಕಿಕೊಳ್ಬೋದು. ನಂತರ ಇದು ಫುಲ್ಲು ಎಣ್ಣೆ ಬಿಡಬೇಕು, ಅಂದರೆ ನೀರು ಫುಲ್ಲು ಆರಿದ ನಂತರ ನಮ್ಮ ಕ್ರೀಮಿ ಟೆಕ್ಸ್ಚರ್ ಬರಲಿಕ್ಕೆ ಪನ್ನೀರ್ ಮತ್ತು ಬಾದಾಮಿಯನ್ನು ನಾವು ಹಾಲಿನ ಕೆನೆಯೊಂದಿಗೆ ನೈಸಾಗಿ ಗ್ರೈಂಡ್ ಮಾಡಿ ಈ ನೀರುಳ್ಳಿ ಮತ್ತು ಮಸಾಲೆ ಇರುವಂತಹ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಇದರಲ್ಲಿ ಮೇಯ್ನ್ ಅಂತ ಹೇಳಿದರೆ ನಾವು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಲಿಕ್ಕೆ ಇಲ್ಲ. ಇದು ಚಂದ ಒಂದು ಪಸೆ ಪಸೆ ಬರುವಾಗ ಉಂಟಲ್ಲ, ಇದಕ್ಕೆ ನಾವು ಸ್ವಲ್ಪ ಮೊಸರನ್ನು ಕೂಡ ಸೇರಿಸಿಕೊಳ್ಬೇಕು. ಸೊ ಕ್ರೀಮಿ ಟೆಕ್ಸ್ಚರ್ ಬರಲಿಕ್ಕೆ ನಾವು ಪನ್ನೀರ್ನ ಬದಲು ಬಾದಾಮಿ, ಕಾಜು ಮತ್ತು ಇದು ಎಂಥ ಗಸಗಸೆ ಇದನ್ನು ಸಹ ಹಾಕಿಕೊಳ್ಬೋದು. ಅದು ಇಲ್ಲದಿದ್ದರೆ ಪನ್ನೀರ್, ಮಲೈ ಮತ್ತು ಬಾದಾಮನ್ನು ಸ್ಕಿಪ್ ಮಾಡ್ಬೋದು. ಪನ್ನೀರ್ ಮತ್ತು ಖಾಲಿ ಹಾಲಿನ ಕೆನೆಯನ್ನು ಕೂಡ ಹಾಕಿ ಕ್ರೀಮಿ ಟೆಕ್ಸ್ಚರನ್ನು ನಾವು ಮಾಡಿಕೊಳ್ಬಹುದು. ಸೊ ಇದಕ್ಕೆ ಮೊಸರನ್ನು ಹಾಕಿ ಕನ್ಸಿಸ್ಟೆನ್ಸಿ ಸರಿ ಬರುವವರೆಗೆ ಅದನ್ನು ನಾವು ಸ್ವಲ್ಪ ಕುದಿಸಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ಹಂತದಲ್ಲಿ ನಮಗೆ ಬೇಕು ಅಂತ ಇದೆ ಸ್ವಲ್ಪ ಪೆಪ್ಪರನ್ನು ಸಹ ಹಾಕ್ಬೋದು ಖಾರಕ್ಕೆ. ಆಮೇಲೆ ನಾವು ತುಂಡು ಮಾಡಿ ಇಟ್ಟಂತಹ ಪನ್ನೀರನ್ನು ಇದಕ್ಕೆ ಸೇರಿಸಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಕುದಿಸಬೇಕು. ಕುದಿಸುವಾಗ ನಾವು ಮುಚ್ಚಳ ಹಾಕಿ ಕುದಿಸಿದರೆ ಒಳ್ಳೆಯ ಟೆಕ್ಸ್ಚರ್ ಬರ್ತದೆ. ಹಾಗೆ ಕೊನೆಯದಾಗಿ ಇದಕ್ಕೆ ನಾವು ಬಾದಾಮಿ ಇದು ಕೇಸರಿ ಹಾಲು ಮಾಡಿಟ್ಟಿದ್ದೇವಲ್ಲ, ಸೊ ಆ ಕೇಸರಿ ಹಾಲನ್ನು ಕೂಡ ಹಾಕ್ಬೋದು. ಮತ್ತು ಸ್ವಲ್ಪ ನಮಗೆ ನೀರು ಬೇಕು ಅಂತ ಇದ್ದರೆ ಸ್ವಲ್ಪ ನೀರನ್ನು ಸಹ ಹಾಕ್ಬೋದು. ನಾನದು ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕಿದೆ. ಸೊ ಕೊನೆಯದಾಗಿ ಅದರ ಟೆಕ್ಸ್ಚರ್ ಹೇಗೆ ಬರ್ತದೆ ಅಂತ ಹೇಳಿದರೆ ಅದು ತುಂಬ ಕ್ರೀಮಿಯಾಗಿ ಇರ್ತದೆ. ಮತ್ತು ತುಂಬ ಖಾರ ಇರುವುದಿಲ್ಲ, ಸ್ವಲ್ಪ ಸಿಹಿ, ಉಪ್ಪು ಮತ್ತು ಮೊಸರು ನಾವು ಟೊಮೆಟೊದ ಬದಲು ಹಾಕುವುದಲ್ಲ ಹುಳಿಗೆ, ಸೊ ಆ ಥರದ ಟೇಸ್ಟ್ ಇರ್ತದೆ.